ನಮ್ಮ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಉಡುಪಿ ಶಾಸಕರು. ಸರ್ ನಮಸ್ತೆ. ಸರ್, ಈ ವಿಚಾರವನ್ನ ಬಿಡಿಸಿ ಹೇಳಬೇಕಾದಂತ ಅನಿವಾರ್ಯತೆ ಇಲ್ಲ, ತಮಗೂ ಕೂಡ ಗೊತ್ತಿರುವಂತ ವಿಚಾರ. ಒಬ್ಬಾಕೆ ಮಹಿಳೆ ಮೀನು ಕದ್ದಳು ಅಂತ ಹೇಳಿದ ಮಾತ್ರಕ್ಕೆ ಆಕೆಯನ್ನ ಕಂಬಕ್ಕೆ ಕಟ್ಟಿ ಈ ರೀತಿಯಾದಂತ ಅಮಾನುಷವಾದಂತ ಹಲ್ಲೆಯನ್ನ ನಡೆಸುವಂತದ್ದು ಕರಾವಳಿ ಸಂಸ್ಕೃತಿನ ಸರ್? ಹಲೋ, ಆಕಸ್ಮಿಕವಾದ ಘಟನೆ. ಆದ್ರೆ ತಾವು ಯಾರು ಸಂತ್ರಸ್ತೆ ಅಂತ ಹೇಳ್ತಿದ್ದೀರಿ, ಅವ್ರು ಯಾವುದೇ ದೂರುಗಳನ್ನು ದಾಖಲಿಸಿಲ್ಲ. ಯಾಕೆಂದ್ರೆ ಕೆಲವೊಂದು ಸಂದರ್ಭದಲ್ಲಿ ವ್ಯವಹಾರ ಚಟುವಟಿಕೆ ಆಗುವಾಗ ಪರ ವಿರೋಧಗಳು, ಚರ್ಚೆಗಳು, ಸ್ವಲ್ಪ ವೈಮನಸ್ಸುಗಳು ಇರ್ತದೆ. ಅದರಿಂದಾಗಿ ಅವ್ರು ಯಾವುದೇ ರೀತಿಯ ಆ ರೀತಿ ಅದನ್ನು ಗಂಭೀರವಾಗಿ ಅದನ್ನು ಪರಿಗಣಿಸದೆ ಅದು ನಿಲ್ಲಿಸ್ತದೆ, ನಮ್ಮ ವ್ಯವಹಾರ ವಹಿವಾಟು ಒಂದು ಭಾಗ ಅಂತ ಹೇಳಿ ಅವರನ್ನು ಬಿಟ್ಟು ಬಿಟ್ಟಿದ್ದಾರೆ. ರಾಜ್ಯ ಪಂಚಾಯತ್ಗೆ ಇತ್ಯರ್ಥ ಆಗಿದೆ. ಅಲ್ಲ, ಈಗ ಇತ್ಯರ್ಥ ಹೌದು ಸರ್, ಬಟ್ ಅದೊಂದು ಅಂತಹ ಘಟನೆ ಕರಾವಳಿಯ ಸಂಸ್ಕೃತಿನ ಅಂತ ಕೇಳ್ತಾ ಇರುವಂತದ್ದು. ಒಬ್ಬಾಕೆ ಮಹಿಳೆಯನ್ನ ಹಾಡ ಹಗಲೇ ಅಷ್ಟು ಜನರ ಮುಂದುಗಡೆ ಒಂದು ಕಂಬಕ್ಕೆ ಹಗ್ಗ ಕಟ್ಟಿ ಕಪಾಳ ಮೋಕ್ಷ ಯಾವತ್ತು ಆ ಘಟನೆ ಬಗ್ಗೆ ನಾವು ಸಮರ್ಥಿಸಿಕೊಂಡಿಲ್ಲ. ಆದದ್ದು ಆಕಸ್ಮಿಕ ಘಟನೆ ಆಗಬಾರ್ದು ಆಗಿದೆ. ಈಗ ಸನ್ಮಾನ್ಯ ಶಾಸಕರಲ್ಲಿ ನನ್ನದೊಂದು ಪ್ರಶ್ನೆ, ತಾವು ಸಮರ್ಥಿಸಿಕೊಂಡಿಲ್ಲ ಎಂದು ಹೇಳಿದಿರಿ. ಯಾರು ಮಾತಾಡೋದು? ನಾನು ಲೋಲಾಕ್ಷ ಮಾತಾಡ್ತಾ ಇದ್ದೇನೆ. ಲೋಲಾಕ್ಷ ಮಾತಾಡ್ತಾ ಇದ್ದೀನಿ. ತಮ್ಮಲ್ಲಿ ನನ್ನ ಪ್ರಶ್ನೆ, ತಾವು ಸಮರ್ಥಿಸಿಕೊಂಡಿಲ್ಲ ಅಂತ ಹೇಳಿದಿರಿ, ಸತ್ಯ. ಆದರೆ ಅದನ್ನು ತಾವು ಖಂಡಿಸಲಿಲ್ಲ. ಒಂದು ನಿಮಿಷ. ಇನ್ನೊಂದು, ನಾನು ಈಗ 2 ಅಂಶಗಳನ್ನು ಇಲ್ಲಿ ಪತ್ರಿಕೆಯಲ್ಲಿ ಬಂದ ವರದಿಗಳನ್ನು ಓದಿ ಹೇಳಿದೆ. ಅದು ಮೀನುಗಾರರ ಸಂಘದವರೇ ಕೊಟ್ಟಂತ ವರದಿ, ಮತ್ತೆ ತಮ್ಮ ಹೇಳಿಕೆ ಕೂಡ ಇದೆ. ನಮ್ಮ ನೇರ ಪ್ರಶ್ನೆ, ಈಗಾಗಲೇ ನಮ್ಮ ಆಂಕರ್ ಅವರು ಹೇಳಿದ್ದಾರೆ, ಕೌಡೂರ್ ಅವರು ಹೇಳಿದ್ದಾರೆ, ಒಂದು ಆ ರೀತಿ ಮಾಡಿ ಒಂದು ಹೆಣ್ಮಗಳ ಮೇಲೆ ಸಾರ್ವಜನಿಕವಾಗಿ ಮರಕ್ಕೆ ಹಗ್ಗದಲ್ಲಿ ಕಟ್ಟಿ ಹಾಕಿ ಕಪಾಳ ಮೋಕ್ಷ ಕೆನ್ನೆಗೆ ಹೊಡೆಯುವಂಥ ಒಂದು ದೃಶ್ಯ ವೈರಲ್ ಆಗಿದೆ. ಯಾರಿಗಾದರೂ ಮನಸ್ಸಿಗೆ ನೋವಾಗ್ತದೆ. ಈಗ ತಾವು ಆ ಹೆಂಗಸು ಆಯಿತು ನಾನು ಕೇಸ್ ತೆಗಿತೇನೆ ಅಂತ ಹೇಳಿದಿರಿ ಎಂಬುದನ್ನು ಬಹಳ ತಾವು ಅವರ ಸ್ಪೋಕ್ಸ್ಮ್ಯಾನ್ ಥರ ಮಾತಾಡ್ತಾ ಇದ್ದೀರಿ. ನಮ್ಮ ಪ್ರಶ್ನೆ, ಒಂದು ಅಂಥ ಅವಮಾನಕ್ಕೊಳಗಾದಾಗ ಒಂದು ಮಹಿಳೆ ನನಗೆ ಕೇಸ್ ಕೊಡಲಿಕ್ಕೆ ಬೇಡ ಎಂದು ಹೇಳಬೇಕಾದ್ರೆ ಅಲ್ಲಿ ಎಂಥ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದೀರಿ ಹೇಳಿ. ನಂಬರ್ ಟು ಕೇಳ್ತೇನೆ, ತಾವು ಅದಕ್ಕೆ ದಯವಿಟ್ಟು ಉತ್ತರ ಕೊಡಿ. ಇನ್ನೊಂದು, ಆ ಹೆಣ್ಮಗಳಿಗೆ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಆ ಮಕ್ಕಳ ಸ್ಥಿತಿ ಏನಾಗಬಹುದು, ಅವರ ಮಾನಸಿಕ ಸ್ಥಿತಿ ಎಲ್ಲಿಗೆ ಹೋಗಬಹುದು. ಎಲ್ಲ ಮಕ್ಕಳು ಆ ಮಗುವನ್ನು ನೋಡಿ, ಶಾಲೆಗೆ ಹೋಗುವ ಮಗುವನ್ನು ನೋಡಿ ನಿನ್ನ ತಾಯಿ ಕಳ್ಳಿ ಕಳ್ಳಿ ಹೇಳಿ ಆ ಮಗುವಿಗೆ ಛೇಡಿಸಿದ್ರೆ ಆ ಮಕ್ಕಳ ಸ್ಥಿತಿ ಏನು ಅಂದ್ರೆ ತಮ್ಮಂತ ಈಗ ತಮ್ಮ ಇದನ್ನೆಲ್ಲ ನಾನು ಅದನ್ನು ಹೇಳ್ತೇನೆ ಮುಂದಿನ ಇದರಲ್ಲಿ. ತಾವು ಹೇಳ್ತಾ ಇದ್ದೀರಿ, ಇವತ್ತಿನ ಪತ್ರಿಕೆಯಲ್ಲಿ ನಾನು ನೋಡಿದೆ, ಪ್ರಜಾವಾಣಿಯಲ್ಲಿ, ಯಾವುದೇ ತಪ್ಪು ಮಾಡದ ಮಹಿಳೆಯರನ್ನು ಅನ್ಯಾಯವಾಗಿ ಬಂಧಿಸಿದ್ದಾರೆ. ಅಂದ್ರೆ ಬಂಧನ ಮಾಡಿದವರು ಹೊಡೆದವರು ಅಲ್ಲ ಹೇಳುದು ತಾವು, ನಂಬರ್ 1. ಇನ್ನೊಂದು, ಅವರು ಮೊದಲಿನಿಂದಲೂ ನಮ್ಮ ಜೊತೆ ಇದ್ದರು. ಈ 4 ಮಹಿಳೆಯರನ್ನು ಭೇಟಿಯಾಗಿ ಮಾತಾಡಿದ್ದೇನೆ. ಅಂದ್ರೆ ನಿಮ್ಮ ಜೊತೆ ಇದ್ರೆ ಅವರು ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಲ್ಲ ಎಂದು ಅರ್ಥ. ಇನ್ನೊಂದು, ಅಲ್ಲ ನಾನು ಅವ್ರಿಗೆ ಹೇಳಿಬಿಡ್ತೇನೆ, ಅಲ್ಲ ಅದನ್ನು ಹೇಳಿಬಿಡ್ತೇನೆ. ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆ ಉಂಟು. ಅವರಿಗೆ ಮಲ್ಪೆ ಮೀನುಗಾರಿಕೆ ಬಂದರ ಚಟುವಟಿಕೆಗಳಿಗೆ ಏನು ಗೊತ್ತಿಲ್ಲ. ನಾವು ಯಾವುದೇ ರೀತಿಯ ತಾರತಮ್ಯ ಭೇದ ಭಾವಗಳನ್ನು ಮಾಡಲಿಲ್ಲ. ಸಂತ್ರಸ್ತೆ ಮಹಿಳೆ ಪರವಾಗಿ ಕೂಡ ನಾವು ಅವಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದೇವೆ. ಯಾಕೆಂದ್ರೆ ಅಲ್ಲಿ ಸಣ್ಣ ಘಟನೆ ಆಗಿದೆ. ಆ ಘಟನೆ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ. ಯಾಕಂದ್ರೆ ಅವರೇ ಅನ್ಯೋನ್ಯವಾಗಿ ಅದನ್ನು ಸರಿ ಮಾಡಿಕೊಟ್ಟಿದ್ದಾರೆ. ಯಾರು ಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ 2 ಮಹಿಳೆಯರೇ ಸ್ಟೇಷನ್ ಅಲ್ಲಿ ಅಂದ್ರೆ ರಾಜ್ಯದಲ್ಲಿ ಇತ್ಯರ್ಥ ಆಗಿದೆ. ರಾಜ್ಯದಲ್ಲಿ ಇತ್ಯರ್ಥ ಆಗಿದೆ. ಇಬ್ರು ಕೂಡ ನಾವು ಮೀನುಗಾರರು ಹೋಗಿ ಅಲ್ಲಿ ಇತ್ಯರ್ಥ ಮಾಡಿದಲ್ಲ, ಸ್ಥಳೀಯ ಪೊಲೀಸ್ ಸ್ಟೇಷನ್ ಇತ್ಯರ್ಥ ಆಗಿದೆ. ಅದರಿಂದ ಯಾರ 3ನೇ ವ್ಯಕ್ತಿ ಅದನ್ನು ವಿಡಿಯೋ ವೈರಲ್ ಮಾಡಿ ಅದ ಲಾಭ ಪಡ್ಕೊಳ್ಳಿಕ್ಕೆ ಹೋಗ್ಬಿಟ್ರೆ, ಅವರು ಖುದ್ದಾಗಿ ಹೇಳಿದರೆ ನಾನು ಮೀನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸ್ತೇನೆ, ನಮ್ಮ ಮಕ್ಕಳಿದ್ದ ನಂಗೆ ಮೀನುಗಾರಿಕೆ ಇಲ್ಲದೆ ನಂಗೆ ಜೀವನ ಆಧಾರ ಬೇರೆ ಯಾವುದಿಲ್ಲ, ನಂಗೆ ಯಾವುದೇ ರೀತಿ ಅವರ ಮೇಲೆ ದ್ವೇಷ ಇಲ್ಲ, ನಾನು ಹಿಂದಿನಾಗಿರ್ತೇನೆ ಅಂತ. ನಮ್ಮ ಕರ್ತವ್ಯ ಕೂಡ ಹಾಗೆ.
ನಮ್ಮ ಬಂಧನಲ್ಲಿ ಬಂದವರಿಗೆ ನಾವು ಎಲ್ಲರಿಗೆ ಗೌರವ ಕೊಡ್ತೇವೆ. ಆಕಸ್ಮಿಕವಾಗಿ ಘಟನೆ ಆಗಿರ್ಬೋದು, ಅವರವರು ಅದನ್ನು ಇತ್ಯರ್ಥ ಮಾಡಿದ್ದಾರೆ. ಅದನ್ನು ಬಿಟ್ಟು ನಾವು ಅದನ್ನು ಘಟನೆ ಅವರು ಒಪ್ಪಿದ ನಂತರ ನಾವು ಅವರಿಗೆ ಪುನಃ ಅವರಿಗೆ ಒತ್ತಡ ಹಾಕುವುದು ಸರಿಯಲ್ಲ. ಹಿಂಗೆ MLA ಇಟ್ ಇಸ್ ಮೈ ಡ್ಯೂಟಿ, ನಾನು ಇಬ್ಬರಿಗೂ ರಕ್ಷಣೆ ಕೊಡಬೇಕು, ಇಬ್ಬರಿಗೂ ಸಹಕಾರ ಕೊಡಬೇಕು. ಯಾಕಂದ್ರೆ ಇಲ್ಲಿ ಬಂದರ್ನ ವಾತಾವರಣ, ಬಂದರ್ನ ಚಟುವಟಿಕೆಗಳು ತಿಳಿಯದವರಿಗೆ ನಾವು ಅದರ ಬಗ್ಗೆ ಸಂದೇಶ ಕೊಡುದು ನಾನು ಸರಿಯಲ್ಲ ಅಂತ ಕಾಣ್ತದೆ. ಅದರಿಂದಾಗಿ ಇಬ್ಬರಿಗೂ ಮಂತಲ್ಲಿ ಯಾರೆಲ್ಲ ಮೀನುಗಾರಿಕೆ ಮಾಡ್ಲಿಕ್ಕೆ ಬರ್ತಾರೆ, ಯಾವುದೇ ಮತ ಭೇದವಿಲ್ಲದೆ ಅವರಿಗೆ ಒಳ್ಳೆ ರೀತಿಯ ಎಲ್ಲಾ ರೀತಿಯಲ್ಲಿ ನಾವು ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಸಂಬಂಧಪಟ್ಟದ್ದಿರ್ಬೋದು, ಧಾರ್ಮಿಕಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಎಲ್ಲ ರೀತಿಯಲ್ಲಿ ನಾವು ನಮ್ಮವರೆಂಬ ಭಾವನೆಯಲ್ಲಿ ನಾವು ಅವರಿಗೆ ಸಹಕಾರ ಮಾಡ್ತಿದ್ದೇವೆ. ಇವತ್ತು ಮಾಡ್ತೇವೆ, ಮುಂದೂ ಮಾಡ್ತೇವೆ. ಈಗ ಕೆಲವರ ಆರೋಪ ಇರುವಂತದ್ದು ಶಾಸಕರು ಸಂತ್ರಸ್ತೆಯ ಪರವಾಗಿ ಯಾವುದೇ ರೀತಿಯಾದಂತಹ ಆಕೆಯ ಪರವಾಗಿ ನಿಲ್ಲುವಂತಹ ಗಟ್ಟಿತನವನ್ನ ಮಾಡ್ತಾ ಇಲ್ಲ, ಬದಲಾಗಿ ಆರೋಪಿಗಳ ಪರವಾಗಿ ನಿಲ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಶಾಸಕರ ಮೇಲೆ ಇರುವಂತದ್ದು. ನೋಡಿ, ಇಬ್ಬರ ಹತ್ರ ಸಹ ನಾವು ಮಾತಾಡಿದ್ದೇವೆ. ಕೆಲವರಿಗೆ ಮಾಹಿತಿ ಕೊರತೆ ಇರ್ಬೋದು. ನೀವು ಬೆಟರ್ ಸಂತ್ರಸ್ತೆ ಅಂತ ನೀವು ಅವರ ಮಹಿಳೆಯ ಅಕ್ಕನ ಹತ್ರ ಹೋಗಿ ಮಾತಾಡಿದ್ರೆ ಅವ್ರು ಹೇಳ್ತಾರೆ ಶಾಸಕರು ಯಾವ ರೀತಿ ಇದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಅಂದ್ರೆ ನಾವು ಯಾರ್ಯಾರ ಕೇಳಿದ ವಾಟ್ಸ್ಆಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಹೇಳಿದಲ್ಲ, ಯಾರು ಮೀನುಗಾರಿಕೆ ಬಂದರ್ನಲ್ಲಿ ಬಂದು ಅಲ್ಲಿಯ ವಾಸ್ತುಸ್ಥಿತಿಯನ್ನು ತಿಳ್ಕೊಂಡಿರ್ತಾರೆ, ಬೆಟರ್ ಲೆಟ್ ದಮ್ ಬಂದು ನೋಡ್ಲಿ, ಅವರಿಗೆ ಗೊತ್ತಾಗ್ತದೆ 3 ಗಂಟೆಯಿಂದ ಚಟುವಟಿಕೆಗಳು ಆಗ್ತದೆ. ಅದರಿಂದಾಗಿ ನಾನು ಜಾಸ್ತಿ ಇವಾಗ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ, ನಾವ್ ಯಾರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಕೆಲವು ಸಣ್ಣ ಪುಟ್ಟ ಘಟನೆ ಆದಾಗ ಅದನ್ನ ಸರಿ ಮಾಡ್ಲಿಕ್ಕೆ ನೋಡ್ತೀವಿ. ಯಾಕಂದ್ರೆ ಅವರು ಅಲ್ಲಿ ದುಡ್ಡು ತಿನ್ನುವರು, ಇವರು ದುಡ್ಡು ತಿನ್ನುವರು. ಒಬ್ಬರಿಗೆ ನಾವು ಅನ್ಯಾಯ ಆಯ್ತು ಇನ್ನೊಬ್ಬರ ಹೊರಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಓಕೆ, ಆದ್ರೆ ಈಗ ವಿಡಿಯೋ ಕೂಡ ಸಾಕ್ಷಿ ಸಮೇತವಾಗಿದೆಯಲ್ವ ಸರ್? ವಿಡಿಯೋದಲ್ಲೂ ಕೂಡ ಈಗ ಕ್ಲಿಯರ್ ಆಗಿದೆ ಆ ಮಹಿಳೆಗೆ. ಒಂದು ಈಗ ಆ ಮಹಿಳೆ ಯಾರು, ನೀವು ಸಾಮಾನ್ಯ ಶಾಸಕರ ಅಲ್ಲ, ಅವರು ಹೇಳಿಕೆ ಕೊಟ್ಟರೆ ನಾನು ಒಪ್ತೇನೆ. ಯಾರ ಹೇಳಿಕೆ ಕೊಟ್ಟಾಗ ಅದನ್ನು ಚರ್ಚೆ ಮಾಡುದು ಸೂಕ್ತ ಅಲ್ಲವಂತ ವೇದಿಕೆಯಲ್ಲಿ. ಅಲ್ಲಲ್ಲ, ಸಾಮಾನ್ಯ ಶಾಸಕರಲ್ಲಿ ನನ್ನದೊಂದು ಮನವಿ, ಈಗ ಪತ್ರಿಕೆಗಳಲ್ಲಿ ಬಂದ ಹಾಗೆ ಸಾಕಷ್ಟು ಜನ ಆ ಮಹಿಳೆ ಜೊತೆ ಮತ್ತೆ ತಾವು ಇದ್ದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಈ ಪ್ರಕರಣವನ್ನು ಹಿಂತೆಗೆದುಕೊಳ್ಳಿಕ್ಕೆ ಅವರು ಸಂತ್ರಸ್ತ ಮಹಿಳೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಅಂತ ಬಂತು ಪತ್ರಿಕೆಯಲ್ಲಿ. ನಿಮ್ ಕಡೆಯಿಂದ ಒತ್ತಡ ಹೇರಲಾಗಿದೆ. ಅವರ ಜಾತಿಯ ಜನರೆಲ್ಲ ಬಂದು ಹಾಗೆ ಒತ್ತಡ DC ಅನ್ನು ಆ ಕೇಸ್ ವಿಡ್ರಾ ಮಾಡ್ತೇವೆ ಅಂತ ಹೇಳಿದ್ರು. ಹೇಳಿ ಅದೇ ಜನರು ಮೊದಲು ಇದರ ಮೇಲೆ ಕ್ರಮ ಆಗಬೇಕು ಹೇಳಿ ಒತ್ತಾಯ ಮಾಡಿದ್ರು. ಮತ್ತೆ ಅಲ್ಲಿಯ ದಲಿತ ಅಲ್ಲ, ನಾನು ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಲ್ಲಲ್ಲ, ನಾನು ತಮ್ಮಲ್ಲಿ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಸೂಕ್ತ. ಯಾಕಂದ್ರೆ ಆ ವಿಚಾರವನ್ನು ತಿಳಿದವರು ನಾನು ಚರ್ಚೆ ಮಾಡುದು ಸೂಕ್ತವಲ್ಲ. ಅಲ್ಲ, ಈಗ ಅಂದ್ರೆ ನೀವು ಹೇಳಲಿಕ್ಕೆ ಆಗುದಿಲ್ಲ. ಒತ್ತಡ ಅಂದ್ರೆ ಆ ಮಹಿಳೆ ಒತ್ತಡ ಹಾಕಿದೆ ಅಂತ ಹೇಳಿ ನಾನು ಒಪ್ತೇನೆ. ಯಾರ 3ನೇ ವ್ಯಕ್ತಿಯವರು ಒತ್ತಡ ಹಾಕಿದ್ದಾರೆ ಅಂತ ಹೂವಗಳನ್ನು ಸೃಷ್ಟಿ ಮಾಡಿದ್ರೆ ಇಟ್ ಇಸ್ ನಾಟ್ ಮೈ ಡ್ಯೂಟಿ ಟು ಆನ್ಸರ್. ಅಲ್ಲಲ್ಲ, ನಾನು ಇನ್ನೊಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೇನೆ.